ಹಾಯ್ ಹಲೋ ನಮಸ್ಕಾರ. ಇದು ಫ್ಯಾಷನ್ ವರ್ಲ್ಡ್ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ನೋಡಿ ನಮ್ಮ ಬ್ರೈಡ್ ಹೇಗಿದ್ದಾರೆ ಅಂತ. ಸೊ ಅವ್ರು ಮದುವೆ ಅಂತ ಅಂದ್ಕೊಳ್ಬೇಡಿ, ಬಟ್ ಇವತ್ತು ಬ್ರೈಡಲ್ ಲುಕ್ನ ಮಾಡೆಲ್ ಆಗಿದ್ದವರು ನಮ್ಮ ದೀಕ್ಷಾ ಅವರು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮೇಕಪ್, ಹೇರ್ ಸ್ಟೈಲ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅವರ ಸ್ಯಾರಿಗೆ ಸೂಟ್ ಆಗುವಂಥ ಜ್ಯುವೆಲ್ಲರಿ, ಅದ್ರ ಜೊತೆಗೆ ಕಂಪ್ಲೀಟ್ ಬ್ರೈಡ್ ಅಂತ ಹೇಳಿದ್ರೆ ಹೀಗಿರಬೇಕು ಅದೇ ರೀತಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಮೇಡಮ್, ನಿಮಗೆ ಹೇಗೆ ಅನ್ನಿಸ್ತು ಇವತ್ತು ಮೇಕಪ್ ಮಾಡಿ? ಯಂಕ್ ಭಾರಿ ಖುಷಿ ಆ್ಯಂಡ್ ಫಸ್ಟ್ ಟೈಮ್ ಯಾನ್ ಕ್ಯಾಮೆರಾ ಫೇಸ್ ಮಾಲ್ತಂದುಲ್ಲೆ ಬಕ ಎನ್ನ ಏನ ಪನ್ಪೇನು ಮೇರಾ ಕಲಾ ಕೋ ದಿಖಾ ರಹಿ ಹೂಂ ಲೈಕ್ ನಿಮ್ಮ ಟ್ಯಾಲೆಂಟ್ ಅದ ಎನ್ನ ಟ್ಯಾಲೆಂಟ್ ಗೊತ್ತಾಂಡಿ. ಹಾ ಎನ್ನ ಟ್ಯಾಲೆಂಟ್ ಗೊತ್ತಾಂಡ ಪೂರೆಗ್ಲ. ಹಾ ಸೊ ಇರು ಓಪರ ಸರ್ಟಿಫಿಕೇಟ್ ಕಂಪ್ಲೀಟ್ ಮಲ್ದರ್ ಇನ್ನ ಬಗ್ಗೆ ಚೂರು ತೆರೆಯೋನ್ಗ ಬಂದು ಇರ್ನ ಏತು ವರ್ಷದ ಎಕ್ಸ್ಪೀರಿಯನ್ಸ್ ಉಂಡು? ಯಂಕ್ ಕಂಪ್ಲೀಟ್ 15 years ನ ಎಕ್ಸ್ಪೀರಿಯನ್ಸ್. ಓಕೆ. ಮುಂಬೈ ಇಡಿತ್ತಂಡ್. ಓಕೆ. ಅವಳ ಫುಲ್ ಸೆಟ್ ಇತ್ತಂಡ್. ಯಾನ್ 3 ವರ್ಷ ನೆಟ್ಟೆ ಸ್ಟಾರ್ಟ್ ಮಾಡ್ತೆ ಅಂಚ. ಓಕೆ. ಸೊ ಇನಿ ಸ್ಪಂದನ ಟಿ ವಿದಾಗ ಬತ್ತೇರು. ಸೊ ಪಾರ್ಲರ್ ಪೂರ ಅಂಚಿ ಇಂಚಿ ಪೂರ ಹೋಯರು. ಸೊ ಪೂರ ಎಕ್ಸ್ಪೆರಿಮೆಂಟ್ಸ್ ನೀರು ಮಲ್ದಾತಂಡು. ಸೊ ಇರೆಗ್ ಖುಷಿ ಆಂಡ್ ಅಪ್ಪಂಡ ಭಾರಿ ಖುಷಿ ಆಂಡ್. ಸೊ ಆಡಿಯನ್ಸ್ ತಗೊಂಡಿಪ್ಪೇರು ದಾದ ಪನ್ಪರ್ ಇರ್ನ ಬ್ಯೂಟಿ ಸಲೂನ್ಗೆ ಅಕಲ್ ಪೂರ ದಾಯಿಗ್ ಬರೋಡು ನೆಟ್ಟೆ something different styling. Makeup, advanced makeup. I'm regularly updating myself, so they will get different style, different professional products and different looks like that. They will get. ಎಸ್. ಸೊ ವೀಕ್ಷಕರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಪ್ರತಿಯೊಂದು ಕೂಡ ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿಯಿಂದ ಹಿಡಿದು ಪ್ರತಿಯೊಂದು ಕೂಡ. ಅದ್ರ ಜೊತೆಗೆ ಎಲ್ಲ ರೀತಿಯಿಂದ ಕೂಡ ಇವರು ನಿಮಗೆ ಒಳ್ಳೆಯ ಬ್ಯೂಟಿ ಸರ್ವಿಸ್ ಮಾಡ್ತಾರೆ ಅನ್ನೋಂಥ ಗ್ಯಾರಂಟಿ ಅವ್ರು ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಬ್ಯೂಟಿ ಸಲೂನ್ಗೆ ನೀವು ಬಂದು ಒಮ್ಮೆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ, ಮತ್ತು ಖಂಡಿತವಾಗ್ಲೂ ಪದೇ ಪದೇ ಇಲ್ಲಿಗೆ ಬರ್ತೀರಾ, ಆ ಕಾನ್ಫಿಡೆನ್ಸ್ ನಾನು ನಿಮಗೆ ಕೊಡ್ತೇನೆ. ಸೊ ನಮ್ಮ ಮಾಡೆಲ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಖುಷಿ ಆಂಡೆ ಇರೇಗ. ಸೊ ಈರೆಗ್ ಇತ್ತ ಬ್ರೈಡ್ ಪಂಡ ಒಂಚು ಪೊಂಜೋಕ್ಲೆಗೆ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು, ಈಗ ಹುಡುಗಿಯರಿಗೆ ಒಂದು ಕಲ್ಪನೆ ಇರುತ್ತೆ, ನಾನು ಹೀಗೆ ಕಾಣಿಸ್ಕೊಳ್ಬೇಕು, ನನ್ನ ಮದುವೆ ಟೈಮಲ್ಲಿ ಹೀಗೆ ಕಾಣಿಸ್ಕೊಳ್ಬೇಕು, ಅಥವಾ ನನಗೆ ಮೇಕಪ್ ಮಾಡಿದರೆ ಹೀಗಿರಬೇಕು ಅಂತ. ಸೊ ಇವತ್ತು ನಿಮಗೆ ಮೇಕಪ್ ಮಾಡಿದಂದ್ರೆ ನಿಮ್ಗೆ ಏನು ಅನಿಸ್ತು? ಸೊ ನೀವು ಹೇಗಿರಬೇಕು ಅಂದ್ಕೊಂಡಿದ್ರೆ ಹಾಗೆ ಇದೆಯಾ? ಖುಷಿ ಆಂಡ ಇರೇಗ ಸಾಧಾರಣದ ಪನ್ಪರೆ ಇರೇಗ ಹೆಂಗನ ಹೈ ಮೇಕಪ್ ಹೇರ್ ಸ್ಟೈಲ್ ಸಾರಿ ಡ್ರೆಸ್ಸಿಂಗ್ ಮಸ್ತ್ ಖುಷಿ ಆಯ್ತು. ಸೊ ನಮ್ಮ ಕ್ಲೈಂಟೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನೀವು ಕೂಡ ಅವರ ಬ್ಯೂಟಿ ಸಲೂನನ್ನು ಬಂದು ಕನ್ಸಲ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯ ಸ್ಕಿನ್ ಹೇರ್ ಟ್ರೀಟ್ಮೆಂಟ್ ಪ್ರತಿಯೊಂದು, ಅದ್ರ ಜೊತೆಗೆ ಸಿಂಪಲ್ ಬ್ಯೂಟಿ ಸರ್ವಿಸಸ್ ಕೂಡ ಅವರು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಎಂಡ್ ಮಾಡ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.